ಎನ್ಸಿಆರ್ಪಿ ದೇಶೀಯ ಅಪರಾಧ ದಾಖಲಾತಿ ಬ್ಯೂರೋದ 2023ರ ಅಧಿಕೃತ ವರದಿ ಬಂದಿದ್ದು, ಕರ್ನಾಟಕದಲ್ಲಿ 1436 ಕೊಲೆಗಳು, 14,414 ಮಂದಿ ಅಪಘಾತಕ್ಕೆ ಬಲಿಯಾಗಿದ್ರು. ಎನ್ಸಿಆರ್ಬಿ 2023ನೇ ಸಾಲಿನ ಹತ್ಯೆ, ಅಪಘಾತ, ಅತ್ಯಾಚಾರ, ದೌರ್ಜನ್ಯಗಳ ಸಮಗ್ರ ಮಾಹಿತಿಯ ವರದಿಯನ್ನು ಹೊರಗಿಟ್ಟಿದೆ. ರಾಜ್ಯದಲ್ಲಿ 1436 ಕೊಲೆಗಳು ನಡೆದಿದ್ದು, ಆ ಸಂಬಂಧ 1322 ಕೊಲೆ ಪ್ರಕರಣಗಳು ದಾಖಲಾಗಿವೆ. ಅಲ್ಲದೆ ಈ ಅವಧಿಯಲ್ಲಿ 3015 ಕೊಲೆ ಯತ್ನಗಳ ಪ್ರಕರಣಗಳು ದಾಖಲಾಗಿವೆ. ಅವುಗಳಲ್ಲಿ ಕೆಲವು ಹಾಪ್ ಮರ್ಡರ್ ಎನಿಸಿವೆ. ರಾಜ್ಯದ 11,584 ಪ್ರಮುಖ ಅಪಘಾತಗಳು, 14,414 ಮಂದಿ ರಸ್ತೆಗಳಲ್ಲೇ ಮರಣ ಹೊಂದುವಂತೆ ಮಾಡಿದೆ. 4 ಆಸಿಡ್ ದಾಳಿಗಳು ನಡೆದಿವೆ. ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯಗಳು ಅಧಿಕರಿಸಿವೆ. ಕಳೆದ ವರ್ಷ 35% ಅಧಿಕರಿಸಿರುವುದು ಕಂಡುಬಂದಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚು. ನಕಲಿ ದಾಖಲೆ ಸೃಷ್ಟಿ, ಆನ್ಲೈನ್ ವಂಚನೆ ಹೆಚ್ಚಾಗಿವೆ. 4,360 ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. 5,446 ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಸೈಬರ್ ಅಪರಾಧ ಏರುತ್ತಿದ್ದು ಬೆಂಗಳೂರಿನಲ್ಲೇ ಅಧಿಕ. ಅಪಘಾತಗಳಲ್ಲಿನ 20 ಸಾವುಗಳು ಕಳಪೆ ರಸ್ತೆಗಳು ಮತ್ತು ನಿರ್ಲಕ್ಷ್ಯದಿಂದ ಆಗಿರುವುದಾಗಿಯೂ ವರದಿ ಹೇಳಿದೆ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise, a unit of Digital Planet behind Sri Brahma Babariya Temple, Bokkapatna, Mangalore. For bookings, call 92433 01874.